ಭಾರತವು ಕೃಷಿ ಉತ್ಪಾದಕ ದೇಶವಾಗಿದ್ದು ಗೋಧಿಯನ್ನು ಕೂಡ ರಫ್ತು ಮಾಡುತ್ತದೆ. ಆದರೆ ಅದು ತೀರಾ ಕಡಿಮೆ ಇದೆ. ಕಡಿಮೆ ಆಗುತ್ತಿದೆ ಎನ್ನುವುದು ಆತಂಕದ ವಿಷಯ. ಜಗತ್ತಿನಲ್ಲಿ ಹೆಚ್ಚು ಗೋಧಿ ರಫ್ತು ಮಾಡುವ ದೇಶ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಿಂದ ಏಷ್ಯಾದ ಬಹುತೇಕ ದೇಶಗಳಲ್ಲಿ ಗೋಧಿ ಆಮದು ಆಗುತ್ತದೆ. ಆಸ್ಟ್ರೇಲಿಯಾಕ್ಕೆ ಸನಿಹದಲ್ಲೇ ಇದೆ ಅಮೆರಿಕ ಸಂಯುಕ್ತ ಸಂಸ್ಥಾನ. ಮುಂಚೂಣಿಯ 5 ಗೋಧಿ ರಫ್ತು ಮಾಡುವ ದೇಶಗಳು ಮುಂದಿನಂತಿದೆ. ಆಸ್ಟ್ರೇಲಿಯಾ 2.8 ಕೋಟಿ ಟನ್, ಯುಎಸ್ಎ 2.1 ಕೋಟಿ ಟನ್, ಫ್ರಾನ್ಸ್ 2 ಕೋಟಿ ಟನ್, ಕೆನಡಾ 1.9 ಕೋಟಿ ಟನ್, ರಷ್ಯಾ 1.8 ಕೋಟಿ ಟನ್. ಭಾರತವು ಸುಮಾರು 45 ಲಕ್ಷ ಟನ್ ಗೋಧಿ ರಫ್ತು ಮಾಡುತ್ತಿದೆ. ಕಳೆದ 4 ವರ್ಷಗಳಿಂದ ಇಳಿವಣಿಗೆ ಕಾಣುತ್ತಲಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕ್ಯಾನ್ಬೆರಾ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.